ಎಂತ ಎಮ್ಮಿ ತಂದ್ರಿ ನೀವು ಎಲ್ಲಿಂದ ಕರ್ಕೊಂಬಂದ್ರಿ ಅಂತ ದಲಾಲ್ನ ಅಲ್ಲ ಏನ್ ನೀನ್ ಸರಗ್ ಐತಿ ನನ್ ಸರಿ ಅನ್ಬೇಡ 5 ಲೀಟರ್ ಹಾಲು ಇರ್ತದಂದ್ರಲ್ರಿ ನೋಡ್ ಒಂದ್ ಹನಿ ಹಾಲು ಇಡ್ಬತ್ತದ ಇಂತ ಗೊಡ್ಡ ಎಮ್ಮಿ ತಂದ್ ಕಟ್ಟಿದ ನಾ ದಲಾಲ್ಗೂ ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ ಅವನವನ್ ಇದು ಎಮ್ಮಿ ಹಿಂಡುವಾತು ಯಪ್ಪ ತಮ್ಮ ಇಲ್ಲಿ ಕೇಳಿಲ್ಲ ಸಂಕಟ ಅಲ್ಲೇ ಯಪ್ಪ ಹಾಲು ಇಡ್ಬತ್ತಂತ ನಾ ಹೋಗ್ಕೊಳಕತ್ ನೀನು ಲಾಗ್ ಬೆಂಕಿ ಹಾಕ್ಲಿ ತೆಗ್ದು ಇಡತೆಗೆ ಅದನ್ನ ಮಾಡಾತನ ಹಾಲು ಹಿಂಡುವಾತು ಎಮ್ಮಿ ಅವ್ರು ಎಲ್ಲಿದಾರ ಬೆಳಂಗಿಲ್ಲ ಅವ್ರನ್ನ ಎಲ್ಲಿದಾರ ಅವ್ರು ಈಗ ಇದ್ರ ಎಮ್ಮಿ ಕೊಟ್ಟ ಬೇರೆ ಅದನ್ನ ವ್ಯವಹಾರ ಸುದ್ದಿ ಮಾಡಕ್ ಬರುತ್ತೆ ನೀ ಒಟ ಒಟ ಹತ್ತಾನ ಹಿಂಗ ಆಕೈತಿ ಅಂತಾರ ನೀನ್ ಸುದ್ದಿ ಮನುಷ್ಯ ಏನೋ ಗುಸು ಗುಸು ಮಾತಾಡಕತ್ತಿ ಓಯ್ ಹಲೋ ಅಕ್ಕ ಇವೇನು ಮಾವೇನು ಮಾಡ್ಯಾನ ಅದನ್ನ ಹೊಡ್ಯಾಕತ್ತಪ್ಪ ನನಗೂ ಡೌಟ್ ಹಂಗ ಬಂದಿಲ್ಲ ಪೌಡರ್ ಹಚ್ಕೋಬೇಕಲ್ಲ ಮಾವನಿ ಏನು ನಿಮ್ಮ ತಮ್ಮ ಎಮ್ಮಿ ಏನಿದ ಚಲೋ ಯಾರು ಇಲ್ಲಲ್ಲ ಅಲ್ಲಿ ಹೆಡ್ಸಿ ಮಕ್ಕಳ ಓಯ್ ನಾವು ಕರೆಕ್ಟ್ ಅವ್ ದಲಾಲ್ ಅದಾನಿಲ್ಲ ಇಲ್ಲಿ ಯಾರಿಲ್ಲ ಅಲ್ಲಿ ಮನಿಗೆ ಹೋಗೋಣ ಬಾ ಅಲ್ಲಿ ಎಲ್ಲ ನೋಡಿ ಅವ್ರ ಮನಿ ಐತಿ ಬಾ ಇಲ್ಲೇ ಮುಂದೈತಿ ಅವ್ರ ಅಪ್ಪ ನನ್ ಹೊಟ್ಟೆ ಉರಿಯಾಕತ್ತ ನಾನು 50,000 ರೂಪಾಯಿ ಹೋದ್ ಮಣ್ಣಾ ಬಿದ್ದಾವ ಅಯ್ಯೋ ನಾನು 50,000 ರೂಪಾಯಿ ಹೋದ್ವು ಅಲ್ಲ ಮಾತ್ ಕೇಳ್ಕಾರ ಇಂತ ಎಮ್ಮಿ ತಗೊಂಡ್ ಎಲ್ಲಾ ಹಾಳಾಗೋತಲ್ಲ ಹೊಡಿ ಹಿಂದ ಎಮ್ಮಿರ ಹೊಡಿ ಅದನ್ನ ಹೆಂಗ ತಗೊಂಡ್ ಬಂದಿಲ್ಲ ಹಂಗ ತಗೊಂಬ ಶಲೆ ನೀನ್ ರೋಗ ಬಗ್ಗೆ ಹಾಕ್ಲಿ ಬಾತು ಹೊಡ್ಕೊಂಡ್ ಬರ್ಬಾದನ್ ಪಟ್ಟನ ನನ್ನ ರೊಕ್ಕ ಹೋಗ್ಯಾವ ಇಲ್ಲಿ ಇಲ್ಲಿ ನೋಡಿಲ್ಲೇ ನಾನು 50,000 ರೂಪಾಯಿ ಕೊಡ್ಸಿದಿ ಬಾಳ್ ಚಲೋ ಇಲ್ಲ ಅಂದ್ರೆ ನಿನ್ನೂ ಬಿಡ್ದಿಲ್ಲ ನೋಡ್ ಮತ್ ನಿನ್ನ ಒಳಗ ಸೇರ್ಸುದಿಲ್ಲ ಮನಿ ಒಳಗ ಬೇಕಿವತ್ತ ದಲಾಲ್ ಕರ್ಸಾಕ್ ಬರ್ತೈತಿ ಬಾ ಅವ್ನು ಆ ದಲಾಲನ್ನು ಬಿಡುದಿಲ್ಲ ನೋಡ ಹೆಂಗ ಹೇಳ್ತಾನ ಕಕ್ಕೋನ್ ಬೇಡ ಮಾವ ಅನ್ನು ಅಣ್ಣ ಅಂತ ಹೆಂಗ್ ಉರ್ಕೋತೈತಿ ನೋಡಿದೇವ ಮತ್ ದಲಾಲ ದಂಡ್ಯಾಗ ರೊಕ್ಕದ ಆಸೆಗಾಗಿ ಮಾಡ್ತಿರ್ತಾರ ಏನದನ್ನ ಗೊತ್ತಿಲ್ಲ ಬಾ ಈಗ ನೋಡ್ ನನಗೆ ಎಮ್ಮಿ ಹಿಂಡುವಾದ ನಾನು 50,000 ರೂಪಾಯಿ ಎಲ್ಲಾ ನೀರಾಗ ಆಗೋದಿಲ್ಲ ನಿಮ್ಮ ಸಡಿ ನಿನ್ನ ಮಾತು ತಗೊಂಡಿಲ್ಲ ಮತ್ತ ಅಲ್ಲಿ ಲಿಂಗೈ ಸ್ವಾಮಿಗಳು ಕೇಳಾತಿರ್ಬೇಕಲ್ಲ ರೊಕ್ಕ 50,000 ರೂಪಾಯಿ ಅವನ ಕೇಳಿರ್ತಾರ ರೊಕ್ಕ ಕೊಟ್ಟಾರ ಅವ್ರು ರೊಕ್ಕ ಕೊಡ್ಬೇಕ ಎಷ್ಟು ಇನ್ನೋಸೆಂಟ್ ಆಗಿ ಮಾಡಿದಿಲ್ಲ ಅಪ್ಪ ನಡಿ ಹೊಟ್ಟಿ ಉರ್ಸಾಕ ಹುಟ್ಟಿದಿರಿ ಎಲ್ಲಾರು ಇದು ಅಲ್ಲಿ ಯಾವ ಮರ ಗಂಟು ಬಿದ್ದಿತ್ತು ಇದೊಂದು ಯಪ್ಪ ನೀನ್ ಲಾಗ್ ಚಾಲೋ ಮಾಡ್ಕೊರಿನ ಇದು ನೋಡಿ ಹಾಕುಂತೆ ಹೊಟ್ಟಿ ಉರ್ಸಾಕ ನೋಡ್ಲಿ ಎಲ್ಲಾರು ಸಂಕಟ ಪಡ್ತಿರ್ತಾರಲ್ಲ ಊರನ ಮಂದಿ ಮತ್ 50,000 ರೂಪಾಯಿ ದಿಮಾಕ್ ಮಾಡ್ಕೊಂಡ್ ತಗೊಂಬಂದಿರ್ತಾರಲ್ಲ ಅದನ್ನ ನೋಡ್ಲಿ ಉರ್ಕೋತಾರ ಬಾಳ ಮಂದಿ ಅದಾರ ಎಂತ ತಮ್ಮ ಗಂಟು ಬಿದ್ದು ಯಪ್ಪ ನೀ ನನಗ ಇದನ್ನು ಸಂಕಟನೂ ಹೇಳ್ತಿಯಲ್ಲ ಮಂದಿ ಮುಂದೆ ನಡಿ ನೀನು ಅಕ್ಕ ತಮ್ಮ ಸುಳ ಮನುಷ್ಯರಾಗಿದ್ರಿ ನಾಯಿ ಹುಟ್ಟುದೈತಿ ನೀವು ಏನ್ ಅನ್ನಕತ್ತಿಯಲ್ಲ ಅಕ್ಕ ಏನಿಲ್ಲ ಬರ ನನಗ 50,000 ರೂಪಾಯಿ ಹೋಗ್ಯಾವ ನನಗ ಹೊಟ್ಟು ಉರಿಯಾಕತ್ತಿ ನೀನ್ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಮತ್ತ ಕಲ್ಲು ತಗೊಂಡ್ ಇರ್ತಾರ ಮತ್ತ ಇದ ನೋಡ್ದವ್ರ ಮನಿ ಇದೇನ ಅವ್ರ ಮನಿ ನಿಮ್ ಮನಿ ಇಲ್ಲೇ ಐತಿ ಹೋಗ್ಬಾ ಇಲ್ಲೇ ನನ್ ಹೊಟ್ಟಿ ಉರ್ಸಕತ್ತಿದಿ ಕಲಾಪಣ ಕಲಾಪಣ ಸುಮ್ಮ ನಿಂದ್ರ ಅವ್ರ ಮನಿಗ್ ಬಂದು ನಾವ ಎಮ್ಮಿ ಕೊಟ್ಟಾರ ಮನಿಗೆ ಕಲಾಪಣ ನೋಡ ಎಮ್ಮಿ ಒಳಗ ಹೋಗತ್ತ ನೋಡ ಅವ್ರ ಮನಿ ಒಳಗ ಹಂಗ ಕಲ್ಲಪ್ಪ ಕಾಕ ಬಾಪ ಹೊರಗ ನಿಟ ಒಂದಿಟ್ಟ ಹೊರಗ ಹಾಟ್ ಹೋಗ್ಲಿ ನನ್ನ ಇನ್ನ 50,000 ರೂಪಾಯಿ ಯಪ್ಪ ಆರಾಮದಿರಿಲ್ಲ ಕಾಕ ನೀ ಆರಾಮದಿಲ್ಲ ಏನ್ ಮೊದಲು ಎಮ್ಮಿ ಕಟ್ಕೋಬಾ ನೀ ಹೇಳ್ತಾನ ಆಮೇಲೆ ಮಾತಾಡೋನು ದಲಾಲ್ನ ಕರ್ಸುನು ಈಗ ಎಮ್ಮಿ ಕಟ್ಕೋ ಆಮೇಲೆ ಮಾತಾಡಕ್ ಬರುತ್ತೆ ತೋರಪ್ಪ ಇಡೀ ಪಾಟ್ನ ಕಟ್ಕೋ ಮಾಲಕ್ ಇದ್ದಿಲ್ಲ ಮೊದಲ ನಿಮ್ ಮನಿ ಒಳಗ ಇದೆಲ್ಲ ನಿಂದ ಎಮ್ಮಿ ಗಪ್ ನೀ ಗಪ್ರ ಒಂದಿಟ್ಟರ ಚಂದ ಕಟ್ಟದನ ಹೊಳ್ಳಿ ಬರಾಕ ಬರ್ಬಾರ್ದು ನಮ್ಮ ಮನಿಗದ ನಮ್ಮ ಮನಿಗೆ ಏನ್ ಬರ್ತಾಳ ಚಂದದ ಮೇಲೆ ಮಾಡ್ಕೊಪ್ಪ ನೀನು ಒಟ್ಟ ನಿಂದೇನ್ ಅಕ್ಕಂದ ತಮ್ಮಂದ ಏನಿದ ಬರೇ ನಮ್ಮ ಅಕ್ಕ ತಮ್ಮನ ವಿಷಯ ಬರಕ್ ಹೋಗ್ಬೇಡ ನೀನ್ ಜಾಸ್ತಿ ಮಾತಾಡಿದ್ರ ಅಕ್ಕ ತಮ್ಮನ ಬಗ್ಗೆ ನಡಿ ಅವ್ರದ್ದು ಏನೈತಿ ಅವ್ರ ಬಗ್ಗೆ ನಡಿ ಅವ್ರದ್ದು ನೋಡ ಹೆಂಗ್ ನೋಡ್ತತಿ ನಂದ್ 50,000 ರೂಪಾಯಿ ನುಂಗ್ ನೀರ್ ಕುಡ್ತಿ ಕಾಕ ಕುಡಿದಿರ್ಬೇಕು ಇಲ್ಲ ಅದೇನಪ್ಪ ಆರಾಮದಿ ಎಲ್ ಕಾಕ್ ಮತ್ತ ಏನು ಏನ್ ಹೋಗಿಲ್ಲಲ್ಲ ಒಲಾಗ್ ಮಾಡಕತ್ತಾನ ನಿನಗೆ ಕಲಾಪನ ಏನ್ ಹಿಂಗ್ ಮೋಸ ಮಾಡ್ದ ನೀವ ಅಲ್ಲೋಪ 5 ಲೀಟರ್ ಹಾಲು ಹಿಂಡತೈತಿ ಎಡ್ಡು ಹೇಳಿ ಅಂತ ಹೇಳಿ ಎಮ್ಮಿ ಕೊಡ್ದಿ ಒಂದ್ ಚೇರಿಗೆ ಹಾಲು ಹಿಂಡುವತ್ತದ 6 ಲೀಟರ್ ಹಿಂಡೈತಿ ನಮಗೇನು ಪಂಚಾಯತ್ ಬೇಡ ದಲಾಲ್ನ ಕರ್ಸ್ರಿ ಕರ್ಸು ಆಮೇಲೆ ಮಾತಾಡಕ್ಕೆ ಕರ್ಸಂಗಾರ ಫೋನ್ ಹಚ್ಚಪ್ಪ ದಲಾಲ್ ಫೋನ್ ದಲಾಲ್ ಫೋನ್ ಹಚ್ಚವ ಮೊದಲ ನೋಡಿ ಮಾತಾಡ್ತಾವ ನಾನ ನೋಡೇ ಮಾತಾಡಕತ್ತ ತಮ್ಮ ನೀ ಮೊದಲು ನೋಡ್ ಮಾತಾಡಕಲಿ ಹಚ್ಚ ದಲಾಲ್ 50,000 ರೂಪಾಯಿ ಫೋನ್ ಹಚ್ಚಿದನಗಪ್ಪ ನೀ ದಲಾಲಕ್ ಅವನ ನಿಮ್ಮನ್ನ ಕೂಡಿಯ ಬರೋಬ್ಬರಿ ಮಾಡ್ತಾನೆ ಇವತ್ತು ಎಲ್ಲಿದ್ರಿ ದಲಾಲ್ ಸಾಹೇಬ್ರ ಬೋಳಬಾದ ಬಾಳ ಚಲೋ ಆದಗಪ್ಪ ಇಲ್ಲಿ ಒಂದ್ ಸ್ವಲ್ಪ ನಮ್ಮ ಒಂದಿಟ್ಟ ಇನ್ನೊಂದ್ ಎಮ್ಮಿ ಅವಾರಿತ್ತ ಎಮ್ಮಿ ಅವಾರಿತ್ತು ಏನ್ ಬೇಕಾಗಿತ್ತು ಸ್ವಲ್ಪ ನಾವ್ ಬಂದಿದ್ದು ಒಟ್ ನಮ್ ಕಡೆ ಇಲ್ಲಿ ಬರೋದಿತ್ಲ
ಹಂಗಾರ ಮಾನ್ಯ ಕೊಡ್ಸಿದ್ವಿ ಚಲೋ ಬಂದ ಚಂದಂಗ ಆತಂಗಾರ. ಏ ಚಲೋ ಬಂದೈತ್ರಿ, ಚಲೋ ಬಂದೈತಿ. ಹೌದು. ಇಲ್ಲೇ ಕೊಡ್ಲಿಕ್ಕಾರ ಇಲ್ಲಿ ರಮೇಶ್ ಗಳು ಮನಿ ಹೋದ್ರಲ್ಲ, ಮನೆ ಓದಿದ್ರಲ್ಲ. ಏ ಅಲ್ಲೇ ಬರ್ತೀನಿ ಈಗ ಸದ. ಹಾ ಬರ್ರಿ ಹಂಗಾರ ಬರ್ರಿ ಜಲ್ದಿ ಬರ್ರಿ ಒಂದಿಟ. ನಾ ಬರು ಮಟ್ಟ ಎಮ್ಮಿ ತಗೋಬೇಡ ಮತ್ತೆ. ಏ ಇಲ್ರಿ ನೀವ್ ಇಲ್ದ ಹೆಂಗ ಆಕೈತ್ರಿ? ಮತ್ ನಿನಗ 5,000 ನನಗ 5,000 ಮಾಡ್ಕೊಂಡು. ಏ ಹಾ ಆಯ್ತಾಯ್ತು ಬಾಣಿ. ಅಕ್ಕ ಬಾ ಪಟ್ನ ಬಾ. ಬರಾತನಗಪ್ಪ. ಯಪ್ಪ ನನ್ನ ಗೋಳ ಕೇಳಾರ ಯಾರು ಇಲ್ಲಲ್ರು. ನನಗ ಗಂಟು ಬಿದ್ದಿತ್ತ. ಏ ಕಾಕ ಮುಂಜಾನೆ 3 ಲೀಟರ್ ಇಂತ ತಂದೆಲ್ಲೋ, ಸಂಜೆ ಮುಂದೆ 2 ಲೀಟರ್ ಇಂತ ತಂದೆಲ್ಲೋ. ನನ್ನ ಮನೆಗೆ ಬಂದ್ಮೇಲೆ ಒಂದ್ ಮನಿನೂ ಹಿಂಡ್ ಮಾತಾಡ್ದು. ಯಪ್ಪ ಸಮಾಧಾನ ಇಲ್ಲ. ಗಂಟು ಬಿದ್ದಿತ್ತು. ಯಪ್ಪ ಬ್ಲಾಗ್ ಮಂದಿ ಪೇರೆಂಟ್ಸ್ ನನ್ನ ಗೋಳ ಕೇಳಕ್ ಯಾರು ಇಲ್ಲ. ನನ್ನ 50,000 ಏ ಗಪ್ ಅದೆಲ್ಲ ನನ್ನ ಮಗ ಬರ್ಬೇಕಿಲ್ಲ. ನನ್ನ 50,000 ಹೋಗೈತಿ. ನಮ್ಮ ಮನಿ ಮುಂದ್ ಬಂದ್ ಅಳಬಾಡ್ಕಪ್ಪ ಯವ್ವ. ಕಾಕ ನೀನು ಸ್ವಲ್ಪ ದಿನ ಇರ, ನಾನು 50,000 ಕೊಟ್ಟು ಕರ್ನಿ. ಏ ಗಪ್ರ ಏನ್ ಹತ್ಕೋತ ನಮ್ಮ ಮಂದ್ಯಾಗ ಒಬ್ರು ಕಳಕ ಗಪ್ರ ಬಂದ ಗಪ್ ದಲಾಲ್. ಹಲೋ ಗಾಯ್ಸ್, ನಮ್ ದಲಾಲ್ ಅವರು ಬಂದಿದ್ದಾರೆ. ನಮ್ಗೆಲ್ಲ ಏನೋ ಒಂದ್ ಎಮ್ಮಿ ಕೊಡಿಸಿ ಲಪಡ ಹಿಡಿಸಿ ಅದು 5 ಲೀಟರ್ ಹಿಂಡತೈತೆ ಅಂತ ಹೇಳಿ 1 ಲೀಟರ್ ಹಿಂಡವಾತು. ಇಂತ ದಲಾಲ್ ಅದಾರು, ಏನ್ ಮಾಡೋದು ನಮಗೂ ತಿಳಿವಾತು. ನಮ್ಮ ಅಕ್ಕಾರ ಹತ್ತ ಮೇಕಪ್ ಎಲ್ಲ ಹಾಳು ಮಾಡ್ಕೊತಾರು. ನಮ್ದನಿಗೆ ತಲೆ ಕಟ್ ಮೊರ ಬಟ್ಟೆ ಆಗೈತಿ. ಎಲ್ಲಿ ಹಡಿಸಿ ಮಗಳೇ ನಡೆ ಮಣ್ಣು ಆ ನಮ್ಮನಿನ ಕಾಡಿದೆ. ಇನ್ನ ಒಂದ್ ಎಮ್ಮಿ ಕೊಡ್ಸಮದ ನಡಿ ಅವ್ರಿಗೆ. ಹಿಂಗ್ಯಾಕ್ ಬಿಡೈತೀನಿ ಇನ್ನ ಒಂದ್ ಎಮ್ಮಿ ಕೊಡ್ಸಮದ ನಿನ್ನೆ. ಹೇಳಂತ ಹಿಂಗ್ ಬಿಡಿತ ನೋಡ್ರಿ. ಹಲೋ ಗಾಯ್ಸ್ ಹೇಳ್ರಿ. ಮತ್ತೇನ್ರಿ ಮನಿ ಎಮ್ಮಿ ಚಲೋ ಬರೋಣ ಮತ್ತೊಂದ್ ತಗೋವ್ರನ್ನ. ಅಲ್ಲ ಕಾಕ ಆರಾಮದಿ ಏನಪ್ಪ? ಏ ಮನೆ ಬಾರಿ 10 ಲೀಟರ್ ಹಾಲು ಹಿಂಡದೈತಿ ಅದು. ಎಮ್ಮಿ ಇಲ್ಲಿ ಯಾಕೆ ತಂದ್ ಕಟ್ಟಿರಿ ಅದನ್ನ? ಏನ ನಿನ್ ಕೇಳ ಹೇಳ್ತಾಳ ಕೇಳ ಒಂದಿಟ ಏನೇನ್ ಮಾಡೈತ ಆ ನಮ್ಮನಿ ತಿನ್ನಾತಾರೋ ಗಂಡ ಐತಿ ಬಂದ. ಕುಂದ್ರ ಇಲ್ಲಿ. ಏನಯ್ಯವ್ವ ಆರಾಮದಿಲ್ಲಪ್ಪ? ನಾ ಆರಾಮದನ್ ಬಿಡ. ನನಗೆ ಯಾಕೋ ಒಂದ್ ತ್ರಾಸ ಆಗತ್ತ ಬಿಡಪ್ಪ. ಏನು ಹಿಂಗ್ಯಾಕ ಹಿಂಗ ಯಾಕಂದ್ರ ಮತ್ತೆ 5 ಲೀಟರ್ ಹಿಂಡದೈತಿ 10 ಲೀಟರ್ ಹಿಂಡದೈತಿ ಅಂತೇಳಿ ಎಮ್ಮಿ ಕೊಡಿ. ಸುಮ್ಮನೆ ಅದು ಒಂದು ಚೀರಿಗೆ ಹಾಲು ಹಿಂಡುವತ್ತ ಒದ್ದ ಓದಿ ಆತೈತಿ. 50,000 ರೂಪಾಯಿ ಮತ್ತೆ ಈ ಸಾಲ ಹೆಂಗ್ ತುಂಬಂದಕ್ಕೆ ಅದು. ನೀ ನೋಡ್ಲಿ ನಿನಗೊಂದ್ ಮಾತು ಹೇಳ್ತಾನೆ ಕೇಳಿಲಿ. ಹಾ ಮನ್ಯಾಗ ಒಮ್ಮೆ 8 ಮಂದಿ ಸತ್ತಿರ್ತಾರಲ್ಲ ಆಕ್ಸಿಡೆಂಟ್ ಆಗಿ ಹಂಗ್ಯಾಕ 50,000 ರೂಪಾಯಿ ಹೋಗ್ಯಾವ. ಅವ ಸಾಲ ಕೊಟ್ಟವ ನನ್ನ ಮನೆ ಮುಂದ್ ಕುಂತ ನನ್ ರೊಕ್ಕ ಕೊಡಂತ ಹೇಳ್ಯಾರ. ಅಷ್ಟು ರೊಕ್ಕ ಲಾಸ್ ಮಾಡ್ಕೊಂಡ್ ನಿನ್ನ ಮಾತು ಕೇಳಿ ಅವ್ರ ರೈತರ ಸುಳ್ಳು ಹೇಳಂಗಿಲ್ಲ. ನೀ ಸುಳ್ಳು ಹೇಳ್ತೀಯ ದಲ್ಲಾಳಿದ್ದಾಗ. ಏ ಈ ನಮ್ಮನಿ ಲಿಪ್ಟಿಗ ನೀ ಪೌಡರ್ ಪಡ್ಕೋದಿ ನಿನ್ಗೆ ಯಾವಾಗ ಹಿಂಡ್ಬೇಕ ಎಮ್ಮೆ? ನನ್ ಗಂಡು ಕೊಡ್ಸ ನೀ ಏನ್ ಕೊಡ್ಸಿಲ್ಲ ಎದಕ್ಕಂತೀನಿ ಲಿಪ್ಟಿಕ ಪೌಡರ್ ಬಗ್ಗೆ. ಮತ್ತ ಲಿಪ್ಟಿಕ ಪೌಡರ್ ಹಚ್ಚೋದ್ರಾಗ ನಿನ್ ದಿನ ಹೋಗೈತಿ ಪೂರಾ. ಅದಕ್ಕೆ ಎಮ್ಮೆ ನಮ್ಮನಿ ಸ್ವರ್ಗೈತಿ ನೋಡ್ದ ಮನೆ ಹೆಂಗೈತ್ ನೋಡಿ ಎಮ್ಮೆ 5 kg ಜಾಸ್ತಿ ಮಾಡಿ ನಾನು ಅದನ್ನ ತೂಕ ಮಾಡ್ತಿ. ಮತ್ತೆ ತೂಕ ಮಾಡಿ ಈಕೆ ತೂಕ ಮಾಡಕ್ಕಿ ಈಕೆ ತಮ್ಮ ಲಾಗ್ ಮಾಡವ. ಏ ನನ್ ಸುಳ್ಳು ಯಾಕೆ ಹೇಳಿ ಕರೆಸಿದೆ? ಎಂತ ನಿನಗ 5,000 ರೂಪಾಯಿ ಕೊಟ್ಟದೇನೆ ಸರಳ ಗಪ್ಪಿರ್ಬೇಕು ನೀ. ಅಲ್ಲೂ ಮರೆಯ ಏ ಏನ್ ಹಿಡ್ತೈತೋ ಈ ನಮನಿ ಸಾಡಿ ಉಟ್ಕೊಂಡ್ರೆ ಯಾರು ಹಿಂಗ್ ಮಾಡ್ಕೋತ ಅಡ್ಡಾಡಕ್ಕೆ ನಾವ್ ಹಾಕ್ಬೇಕಾಗತ್ತೆ ಇಲ್ಲಿ. ಚಟನ್ ಹಂಗೈತದ ನೋಡಿಲ್ಲಿ ನಿನ್ ಹೆಂಡತಿ ಹೆಂಗಾರ ಮಾತಾಡ್ತಾನ ಸರ ಮಾತಾಡ ಕೇಳೋಗ. ಏ ಮೊದಲು ತಲೆ ಕೆಡ್ಸ್ಬೇಡ ಮತ್ತ. ನನ್ ಮುದ್ದು ತಮ್ಮ ಅವ ನಿಮ್ ಅಕ್ಕಂಗ ಹೆಂಗ್ ಒಣ್ಣತಾನೋ ಹೇಳೋಗ. ಏ ಯವ್ವ ನಿನ್ ಕೈ ಮುಗಿತೀನಿ ಅಳಬೇಡ. ನನಗೆ ಸಂಕಟ ಆಗತ್ತೋ ಯಪ್ಪ. ನನಗೂ ಸಂಕಟ ಆಗತೈತಿ. ಏನ ಏ ಎಂತ ಹೆಂತೇನ್ ಮಾಡ್ಕೊಂಡ್ಯಾ? ಮಾಡ್ಕೊ ನಾವು ಊರ್ ಹೊಲಿಸಿ ಈ ಮಾಲಕ್ರ ನೀವ್ ಎಂತ ಎಮ್ಮಿ ಏ ಆಕಿನ ಕೈಲಿ ಮುಗಿತಾನ ಮತ್ತ ನಾನ್ ತಲೆ ಕಡ್ದ ಅಳವ್ರ ನೋಡ್ರಿ ಆಗಿರ್ಬಾರ್ದು ನನಗ ಮತ್ತ. ಈಗ 50,000 ರೂಪಾಯಿ ಹೋಗಿದಾವ ಏನ್ ಮಾಡ ಎಲ್ಲಾರ ಈ ನಮನಿ ಆಯ್ತು ವ್ಯವಹಾರ ಹೆಂಗ್ ಬಗೆಹರಿಸೋದು? ರೈತರನ್ನ ಕೇಳು ಅವ್ರು ಮೋಸ ಮಾಡ್ಯಾರ ಯಾರು ಮೋಸ ಮಾಡ್ಯಾರ ಯಾವಾರ ಬಗೆಹರಿಸ. ಏನ ಏನಾಯ್ತಲ್ಲ ಕುಂದರಿ ಇಲ್ರಿ ನನಗ ನೋಡು. ಏ ಕುಂದರಿ ಇಲ್ರಿ ನನಗ್ ಮಾತಾಡಿ ಗಂಟ್ಲಾ ಬಿದ್ದು ಹೊಂಟೈತ್ರಿ. ಆಕಿಗೆ ಬಾಳ ಸಂಕಟ ಆಗತೈತ ಗಂಟ್ಲ ಹರಿತೈತ. ಆಕಿನ ಒರಿಜಿನಲ್ ಚಾಯ್ಸರ್ ಒಂದು ಕುಡ್ಸ ಆಕಿಗೆ. ಅಯ್ಯೋ ಒರಿಜಿನಲ್ ಚಾಯ್ಸ್ ಅಂತ ಒರಿಜಿನಲ್ ಯಾವನಲ್ಲ ನಿನ್ ಹೆಂಡತಿ ಹಿಂಗೆಲ್ಲ ಮಾತಾಡಕ ಸುಮ್ಮದಿ ಮಾತಾಡಕ ನೀ ಚೆನ್ನಾಗಿ ಮಾತಾಡ್ತಾರ ಅವ್ರು. ನೋಡು ನೀ ಚೆನ್ನಾಗಿ ಮಾತಾಡ್ರೆ ನಾವ್ ಚೆನ್ನಾಗಿ ಮಾತಾಡ್ತು. ಒಂದ್ ಸವನ ಈ ನಮನಿ 5 ಲೀಟರ್ ಹಿಂಡ್ತತ್ತ 3 ಲೀಟರ್ ನೀ ಈ ನಮನಿ ಸೋನೋ ಪೌಡರ್ ಹಚ್ಕೋಕೆ ನಾವ್ ಹೋಗಿಬೇಕಾಗೈತಿ ಅದಕ್ಕ. ನೀ ಏನಾರ ಸುನೋ ಪೌಡರ್ ತಂದ್ ಕೊಡತಿನ ಏನ? ಹೇ ಬಿಡ
ನೀ ಎಮ್ಮಿ ಸಾವಿರ ಇದೆಲ್ಲ ನಡೆಯಂಗಿಲ್ಲ. ಏಪ ನೀ ಗಪ್ರಿ ಹೇಳ್ತಾನ ಈಗ ಅದನ್ನೆಲ್ಲ ಬಿಡು ಅದನ್ನೆಲ್ಲ ಬಿಡು ಅದು ಇದಕ್ ಬಾ. ಅದು ಎಮ್ಮಿ ಮಾತಾಡಿ ಅದನ್ನ ಏ ಪಿಸರ್ ಮೊಮ್ಮಗನ ಎಲ್ಲವ ನಿಮ್ ತಮ್ಮ ನಮ್ ತಮ್ಮ ಅದನ್ನ ಸುಮ್ಮಿರಿ ಏನೈತಿಲ್ಲ ಮುಂದೆ ಯಾವಾಗ ನೋಡ ಮಾತಾಡ್ರಿ ಈಗ ನಿಮ್ ಮನ್ಯಾಗ ಎಮ್ಮಿ ಹಿಡ್ತಿತ್ತಲೋ ಹೇಳ್ತತ್ ಕಾಕ ಎಷ್ಟು ಹಿಂದಿದ್ ಕಾಕ ಹಿಡ್ತೈತಿ ಯಾಕೆ ಹಿಡ್ತಿತ್ತು? ನಾ ಏನ್ ಹೇಳಿದೆ ನಿಮಗ ಇದು ಕಂಡೀಷನ್ ಹಾಕಿ ಎಮ್ಮಿ ಕೊಡದ ನಾನು ಹಾ ಮನ್ಯಾಗ ಹೆಚ್ಚ ಹಿಡ್ದು ಕಂಡೀಷನ್ ಬಿಡಪ್ಪ ಈಗ ಏಮಿ ಹಿಂಡವತ್ ಅದು ಬೇಕಾಗಿತ್ತು ನಮಗ ಇಲ್ಲ ಇಲ್ಲ ಹಾಲು ಅವು ಕಾಲು ಮಲಿನವು ಎಲ್ಲ ಅದಾವು. ಹಿಂಡವತ್ತ ಅದ್ ಏನ್ ಮಾಡೋಣವ ಏಪ ತವ್ರ ಮನ್ಯಾಗ ಹೋಗ್ಬೇಕು ರಗಳು ಚಲೋ ಇರ್ತಾಳ. ಗಂಡನ ಮನಿಗೆ ಹೋಗಿ ಬಾಳೆ ಮಾಡೋದು ಅದಕ್ಕೇನ್ ಮಾಡೋದು? ಅದಕ್ಕೇನ್ ಮಾಡೋದು ನಡುವ ಅದ ಹಡದ್ ಏನ್ ಕೊಡ್ಬೇಕು ಹಾಡ್ದ ಹೆಣ್ ಕೊಡ್ಬೇಕು. ಹಂಗಾರ ಒಂದ್ ಮಾಡ್ ನನಗ ಹಾಡ್ದ ಹೆಣ್ ಕೊಡ್ತಾನ. ನಾನು ಹೆಂತಿದ್ ಆಪರೇಷನ್ ಆಗಿತ್ತು. ಅಲ್ಲಿ ನೀನ್ ಹೇಳ್ತಿದಾಳ ನಾನು ಹೆಂತಿದ್ರ ನಾನು ಹೆಂತಿದ್ ಆಪರೇಷನ್ ಆಗಿತ್ತು. ನೀನು ಇಲ್ಲದ್ ಮಾತಾಡಕ್ ಹೋಗ್ಬೇಡ ಮುಂದಿನ ಬಿಡ ಇರ್ಲಿ ಅದ್ ಬಿಡು. ಈಗ ಏನಾಯ್ತು ಯಾರು ಮಾತಾಡ್ ಇವಂದ ಲೊಲ್ಲ ಆಡ್ಸಕ್ ಬರ್ತಾನ ಇಲ್ಲಿ ಮುಂದಿನ ಮಾತಾಡಿ ನಂದು ನೀ ಏನ್ ನನ್ ಮಾತಾಡೋ ಹಕ್ಕಿಲ್ಲ. ನಂದೇನ್ ಕಾಡ್ತಿಲ್ಲ ನಾ ಹೊಕ್ಕಂತ ಕಾಕ ಹಾಗ್ ಮಾಡ್ಬೇಡಿ. ಇಲ್ಲ ನೀನ್ ಕಾಕ ಅನ್ಬೇಡತ್ತೆ. ಫಸ್ಟ್ನೇ ಭಾಗದಾಗ ಹೇಳಿ ಮತ್ತ ಹಾ ಮತ್ ಹೇಳ್ತಾನ ನೀ ಮಾಮ ಅನ್ಬೇಡ ನನಗ. ಅಂಕಲ್ ಅಂತೀನಿ ಹಾ ಅಷ್ಟಾನ ಅದನ್ನ ಬಿಡು. ಅದ್ ಏನಿರ್ಲಿ ಅವರ ಅದನ್ನ ಬಗೆಹರಿಸ್ಕೊಂಡು ನಮ್ಗೆ ಬರೋಬ್ಬರಿ ನಂಗ್ ವ್ಯವಹಾರ ನೀ 50 ಅಂದ್ರ 50 ಬರಂಗಿಲ್ಲ. ಈ ಸದ್ಯ ನಿನ್ಗೆ ಎಮ್ಮಿ ಬೇಡ ಐತಲೋ. ಬ್ಯಾಡ ನಂಗೆ ಹಾ ಎಮ್ಮಿ ಬೇಡಾದ್ರಿ ಎಮ್ಮಿ ಅವ್ರ ಮನ್ಯಾಗ ಅಡ್ಡ ಆಡ್ದಾವ ಇಲ್ಲೋಳಿ. ಇವ್ ಹಿಂಗ್ ಮಾಡಕತ್ತಂದ್ರ ಹೊಕ್ಕನ ಹೋಗೇ ಬಿಡ್ತಾನ ಮತ್ತ ಹೋಗೇ ಬಿಡ್ತಾನ ಮತ್ತ ನೋಡಿ ಈ ನಮನಿ ಮಾಡ್ತಾನೆ ಇವ. ನಿನ್ ಕೈ ಮುಗಿತೀನಿ ಸುಮೇರ್ ಕಾಕ ಈ ಎಲ್ಲಿ ಹಡಿಸಿ ಮಗನ ಏ ನೀವ್ ಕಾಸ ನಿಮ್ ತಮ್ಮ ಅವ? ತಮ್ಮನದಾನು ಏನ ತಾರ್ಗಂಬದಂತ ಹಡಿಸಿ ಮಗ ಹೋಗಾಕ ಹೋಗ್ಲಾ. ನನ್ನ ಹೈಟ್ ಬಗ್ಗೆ ಹೇಳ್ಬೇಡ. ಬೂಸ್ಟ್ ಕೊಡ್ದಾನ ಅವ ಬಾಳ ಅದಕ್ಕ ಹೈಟ್ ಬಗ್ಗೆ ಹೇಳ್ಬೇಡ ಅಂದ್ರ ಕಾಕ ನಾ ಹೋಗೇ ಬಿಡ್ತಾನ ಮತ್ತ. ಕಾಕ ಎಲ್ಲ ನೀನ ಕಾಕ ನೋಡುವ ನಾ ಹೇಳ್ಬಿಟ್ಟು ಕೇಳಿಲ್ಲ. ಅವ್ರ ಮನ್ಯಾಗ ಆಡ್ ಬಾಳ ಚಲೋ ಅದಾವ. ಚಲೋದನ ಎಡ್ಡ ಆಡ್ದಾವ ಎಂತ ಬೀಳೋದು ಮಂಗ್ಯಾನ ಬಿಡ ಅವ್ನ ಬಿಟ್ಟು ನೀ ಹೇಳಿ ಏನ್ ಎಡ್ಡ ಆಡ್ದಾವ. ಈ ಎಮ್ಮಿ ಕೊಡುನು ಆಡ ಸಾಟಿ ಹೊಟ್ಟಿ ಮಾಡ್ಕೊಂಡ್ ಒಟ್ಟ ಅಷ್ಟೇ ಮಾಡೋಣ. ಎಮ್ಮಿದ ಸಾಕಾಗೈತಿ. ಒಂದ್ ಕೇಳ್ರಿ ಇಲ್ಲಿ ಈಗ ಎಮ್ಮಿ ಕೊಡಿಸ್ಕಾರ ಹಿಂಗ್ ಮಾಡಿದಿ ನಂಗ ಹಾಲಿಲ್ಲ ಆಡಾರ ಚಲೋ ಕೊಡಿಸ್ತಿಲ್ಲಪ್ಪ. ನೋಡ್ವಾ ನಾವ್ ಕೊಡದ್ನಾಗ ಚಲೋನ ಕೊಟ್ಟಿರ್ತೋ. ಇವ್ರ ನಿಮ್ ಮನಿಗ್ ಹೋಗಿ ಹಿಂಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಆಯ್ತು ಅದನ್ನ ಮುಗಿಸ್ಬೇಡಿ. ಹಾ ಆಡ್ 3-20 10 ಲೀಟರ್ ಹಿಡ್ತಾವ ನೋಡ. ಕಾಕ ಇಲ್ಲ ಅವ್ನ್ ಹೋಗ್ಲ ಎಲ್ಲಾವ ಆಡ ಕೊಡಿಸ್ಬಾರ ನಮ್ಮ ಮನಿಗ್ ಹೋಗ್ಯಾರ ನಾನು ರೊಕ್ಕಿಲ್ಲ ಹಾಳಾಗು ಕಾಕ ಅಂದ್ರ ಕೊಡ್ಸಂಗಿಲ್ಲ. ಏ ನಿನ್ನ ಮತ್ತ ಅಂಕಲ್ ಅವು ಯಾವ ನೀವ್ ಏನು ಯಾವ ಅಂಕಲ್ ಅಂದ್ಲ ಯಾರು ಅನ್ನಕತ್ತಾರ ನಡಿ ಕಾಕ. ಅವ್ನ ಹಿರ್ದಾವಳ ಅವ್ನ ಸಿಗಲ್ಲ ಅವನ. ಅವನ ಆಡಾರೆ ನೋಡೋಣ ಬಾ. ಏ ಮಾಲಕ ಯಪ್ಪ ಮಾಲಕನ್ ಬಿಟ್ಟು ಹೋಗ್ಬೇಡ ಯಪ್ಪ ಕರ್ಕೊಂಡ್ ಬಾ. ಕರಿ ಮಾಲಕನ ಕರಿ ಅವ್ನ. ಏ ಅನ್ನ ಕೊಡ್ರ ಏ ಬರ್ಲಿ ಬರ್ರಿ. ಏ ನೀವ್ ಅಲ್ಲೇನ್ರಿ ಅಲ್ಲೇನ್ರಿ ಆಡ ಅಲ್ರಿ ಕೇಳ್ಬೇಕಲ್ಲ ಏನೇನ್ ಮಾತಾಡತಾರ ಅವ್ರ ಹಿಂಗ್ ಮಾಡಿ ನನ್ ಮನ್ ಕೊಟ್ರಿ ಈಗ ಅವ್ರು. ನೀವು ಬಂದರೆ ಯಾವಾರ ಆಗಂಗಿಲ್ಲ ಮೊದಲ ಹೇಳ್ತಾನ. ನೀವು ಬಂದರೆ ಯಾವಾರ ಆಗಂಗಿಲ್ಲ. ಯಾವಾರ ಮುರಿದು ಹೋಗಿತ್ತಾನ ಮತ್ತ ನಾನು ತಲಿ ಬಾಳ ಕೆಡ್ಸತಾನ. ಇಲ್ಲಿ ನೋಡ್ಲಿ ಅವು ಎಡ್ಡು ಆಡು ಕುಡಿ ಅಟ್ ರೇಟ್ ಅಕಾವ್ ನೀನು 20,000 ಎಮ್ಮಿ ಅಟ್ಟು ಕೊಟ್ಟಿದಿ 40 ಕೊಟ್ಟಿದಿ. ನಿನ್ನ ಮನ್ಯಾಗ ಅದ ಮಾತು ಹಿಂಡತೈತೆ ಎಮ್ಮಿ. ನೀ ಅದನ್ನ ಕಾಜಿ ಬಿಡ. ಈ ಎಮ್ಮಿ ತಗೊಂಡ್ ಒಟ್ಟೆ ಮ್ಯಾಲ ₹1 ನೀ ಕೊಡೋದ್ ಬೇಡ ಆಕಿಗೆ. ಅಟ್ ಮಾಡ್ತಾನ ನಾ ಯಾವಾರ. ನೀ ಏನ್ ಮಾಡು ಎಮ್ಮಿ ತಗೋ ಅವ್ನ ಎಡ್ಡು ಆಡ ಕೊಡು 20,000 ನಿನಗ್ ಲಾಭ ಆದಂಗ ಆಕೈತಿ. ಅದ್ರಾಗ ನನಗ್ 10,000 ನಿನಗ್ 10,000. ಏ ಪಾಪ ಅವ್ ಕೊಡ್ಬೇಕಾಕತಿ ಅವ್ರಿಗೆ. ಮತ್ತ ಆಡ ನೋಡ್ ಒಂದ್ ಎಮ್ಮಿ ಕೊಟ್ಟು ಎಡ್ ಆಡವ ಅವ್ರನ್ನ ಅವ್ರ ಏನು ಆಡವ ಮಾರ. ಎಮ್ಯಾಗ ಲುಕ್ಸಾನ್ ಐತ್ ಮರೆ ಇದ್ರೋಗ ಲುಕ್ಸಾನ್ ನಮ್ಗ. ಎಲ್ಗಪ್ಪಪ್ಪ ನಡ್ರಿ ಹೇಳ ಪಾಪ ಮಾಡ್ಲಿ ನಡಿ. ಏ ಯಾವ ಮರಯ ಕೊಡ ಮತ್ತೆ ಹಿಂಡು ಪೂರ ಒಂದ್ 5 ಲೀಟರ್ ಹಾ ಇಲ್ಲ ಹಿಂಡು ಆಡ ಹಾರು ಹೊತ್ತ ಎಲ್ಡ ಐಸ್ ಕೊಡ್ತ ನಡಿನಿ. ನಮ್ ತಮ್ಮ ಹಾಲ್ ಕುಡ್ದು ಉದ್ದ ಬೆಳ್ಬೇಕ ಅದಕ್ಕ. ಹಾ ನೋಡಿ ಆಡಾರಿ ಚಲೋ ಚಲೋ ಆಕೈತಿ. ಎಡ್ ಆಡ್ ಅಂದ್ರ 6 ತಿಂಗಳಿಗೆ 2 ಮರಿ ಇರ್ತಾವ. ಇಲ್ಲೇ ಐತನ ಒಂದ ವರ್ಷದಾಗ 8 ಮರಿ. ನಡಿ ಇಲ್ಲಿ ಒಳಗ ಅದಾವ ನಡಿರಿ. ನಡ್ರಿ ಮಾಲಕ್ರ ಮೊದಲ್ ನಡ್ರಿ. ಯವ್ವ ನೀ ನೋಡ್ಬಾ ಮೊದಲು. ಅಪ್ಪ ನನಗ ಮೊದ್ಲ ತ್ರಾಸ ಆಗತೈತಿ. ಅಯ್ಯೋ ನನ್ ಸಂಕಟ ನೀನ್ ಒಬ್ಬ ಕೇಳತ್ತೆ ನಡಿಯೋ ನನ್ ತಮ್ಮ. ಇವರೇ ನೋಡ ಆಡ ಹೆಂಗೈತಿ ಕುದುರೆ ನೋಡಿದಂಗ. ಆಡ್ ಚಲೋ ಅದಾವಲ್ಲ. ಹಾ ಇದು ಆಡ ಇದೊಂದ್ ಆಡ. ನೋಡ್ತೀರಾ ಏ ಹೊತ್ತ ಬೇಡ ಬೇಡ ಎಲ್ಲಿ ಹಾರ್ಕೋತ ಹೋಗೈತದ ಅದೇನ್ ಬೇಡ. ಇದು 2 ಆಡ ಇರ್ಲಿ ಇಲ್ಲಿ ನೋಡಿ. ನಾ ಹೇಳ್ಬಿಡಿ ಕೇಳಿಲಿ 6 ತಿಂಗಳದಾಗ ಇದ್ 2 ಅದ್ 2 4 ಅದು 4 ಹೊತ್ ಮರಿ ಅದು ತಿಳ್ಕೊ. 3 ತಿಂಗಳು ಬಿಡ್ಕೊಡ್ದ 5,500-6,000 ರೂಪಾಯಿ ಒಂದೊಂದ್ ಮಾಡ್ತಾವ. ಏನ 6-4 24,000 ಆದತ. 24,000 ಇವ್ 2 ಕೂಡಿ 40,000 ಎಟ್ಟತು 64,000 ರೂಪಾಯಿ. ಎಟ್ಟೋತು ನಿಮ್ಮ ಆಗಿಂದಾಗ ನೀವು ಸಾಲ ಹರ್ಕೋತೀರಿ. 50,000 ರೂಪಾಯಿ ಬಡ್ಡಿ ಬತ್ತು ಎಲ್ಲ ಬತ್ತ.
ಅಲ್ಲೋಪ ಒಂದ್ ಸ್ವಲ್ಪ ನೋಡಿ ಹಿಂದೆ ಮುಂದೆ ಇದೆಲ್ಲ ನಂಬಕ್ ಆಗಿಲ್ಲ ಯಾಕಂದ್ರ ನಾವ್ ಒಂದ್ಸತಿ ಮೋಸ ಹೋಗ್ಬಿಟ್ಟ ಅಕ್ಕ ಹಾಲು ಹಿಂಡದ ಅವ್ನ ಹೇಳ ಮತ್ತೆ. ನಾ ಮೊದಲ ಹೇಳೇನ ನಿನಗ ಮೇವ್ ಹಾಕ್ಲಾರ್ಕ ಹಿಂಡಿದ ಎಮ್ಮೆ ಅದ ಅಂತ ಎಮ್ಮೆ ಹೆಸರಿಡಕ್ ಹೋಗ್ಬಾಡ್ನಿ ಯಾಕಪ್ಪ ಹಾ ಮತ್ ಮೊದಲ ಹೇಳ್ತಾನ ಅಪ್ಪಿ ಅಣ್ಣ ಇವನ್ ಎಷ್ಟ ನೋಡಿ ಈಗ ಹೋಗಿ ನೋಡ್ಕೋ ಬಂದಿಟ್ಟ ಇಲ್ಲಿ ನೋಡಿಲಿ ನನಗ ಸಾಕಾಗೈತಿ ನೀನ ನೋಡಿ ಮಾಡುದಿಲ್ಲ ಮೊದಲು ಆಡದ ಏ ಮುತ್ತು ಈ ಆಡ ಮೊನ್ನೆ 21ಕ್ಕೆ ಬೇಡ್ಯಾರ ಅದನ್ನ ಇರ್ಲಿ ಬಿಡ 21ಕ್ಕೆ ಇದನ್ನ ಬೇಡ್ಯಾರ ಅಚ್ಚಿಗಡೆ ಆಡ ಅದನ್ನ 23ಕ್ಕೆ ಬೇಡ್ಯಾರ ಏ ನಿಮ್ ತಮ್ಮ ಒಂದಿಟ್ಟು ಜ್ಞಾನ ಇಲ್ಲ ಅದಕ್ಕ ಇಲ್ಲಿ ನೋಡ್ಲಿ ಎಡ್ಡು ಆಡ ಕೂಡಿ 50,000 ಆದ್ರ ಕೊಡ್ತಾನ ಅಂತಿದ್ದ ನಾವ್ ಮಾಲಕ 50,000 ಎಡ್ಡು ಆಡಿಗೆ ಬರೀ 50,000 50,000 ಅಲ್ಲ ಬರೀ 50,000 ಈಗ ಎಮ್ಮಿಗೂ 50,000 ಆತ ಇದಕ್ಕೂ 50,000 ಹಾ ಈಗ ಎಮ್ಮಿ ಬಿಡುದ ಆಡ ಬೈಯುದ ಅವ್ ನಿಮ್ಗೆ ಏನು ₹1 ಕೊಡುವಂಗಿಲ್ಲ ಮ್ಯಾಲ ನೀವು ಅವಾಗ ₹1 ಕೊಡುವಂಗಿಲ್ಲ ಹಾ ಹಾ ಮುಗಿತ್ ನೋಡ ಯಾವಾರ ಮುಗಿತ್ ನೋಡ ಮತ್ ಇನ್ನೊಂದ್ ಹೇಳ್ತಾನ ಆಡ ಹಂಗಾತ್ ಹಿಂಗಾತ್ ಅಂತೇಳಿ ಆಮ್ಯಾಲ ಹೊಳ್ಳಿ ಬರುವಂಗಿಲ್ಲ ಸರ್ ಮಮ್ಮ ಎಲ್ಲ ಹಿಡ್ಕೋರಿ ಅವ್ನ ನಿಮ್ ತಮ್ಮನಿಂದನೇ ಇದೆಲ್ಲ ಆಗತೈತಿ ನೋಡಿ. ಇಲ್ಲಿ ನಿಮ್ ತಮ್ಮನಿಂದ ಎಲ್ಲ ವ್ಯವಹಾರ ಕೆಡಾತೈತೆ ಒಳಗ ಮಾಡಪ್ಪಿನಿ ಹೊಲಗ ಏನ್ ಮಾಡ್ತಾನೆ ಒಳಗ ಮಂದಿ ನೀವು ಫೇಮಸ್ ಹಾಕಿರಿ ಯಾಕ ನಿಮ್ ದಲ್ಲಾಳಿ ತನ ಫೇಮಸ್ ಮಾಡ್ಬೇಕಂತ ಅವ್ ಮಾಡತಾನ ಅವ ಮಕ್ತುಮ್ ಆಲ್ರೆಡಿ ಅವ್ ಫೇಮಸ್ ಅದ ಅವಂದೇ ನಾವು ಹೋಲ್ಗ ಮಾಡೋದು ಬೇಕಾಗಿಲ್ಲ ನೀ ಟೆನ್ಷನ್ ತಗೋಬೇಡ ನಿಂದ ನೀ ಇಲ್ಲಿ ನೋಡ್ಲಿ ಕೊಡ್ತಿರ್ಕಲ್ ತೋನವ ಹಂಗೈತಿ ನೋಡ ನಿಂದ್ರ ಏಪ ಸಾಯ್ ಮಾಡ್ಬಿಟ್ ನೀನ ಅಕ್ಕ ಏನ್ ಕಂಡೀಷನ್ ಅಂಬದ ಏನು ಹೊಳ್ಳಿ ಬಂದ ಆಡ್ ಇರೋದಿಲ್ಲ ಅದು ಬಂದ್ ಹೊಳ್ಳಿ ಬಂದ್ರ ಬಿಡು ಸುಮ್ನೆ ಮೂತಿ ಮಾಡಿ ಕೊಡೋದು ಈಗ ಅದ್ ಕರಿಲ್ಲ ಅವ್ರಿಗೆ ಹೇಳ ಮತ್ತ 50 ಆರಾಮ್ ಮಾರ್ತಿದ್ವಿ ಏನ್ ಮತ್ ಈಗ ನೋಡ್ಕೋದ್ರ ನಾನ್ ಏನ್ ಹೆಂಡ್ ಬಾತು ನಾನು ಆಕಳ ಹೆಂಡ್ ಬಾತು ನೀ ನಿಂತಿ ಆಡ್ ಹೆಂಡ್ ಬಾತು ಅಂತ ನೋಡಿಲಿ ಇದು ಲಾಸ್ಟ್ ಪೊಸಿಷನ್ ಆಡ ಚಲೋ ಬಂದ್ರು ಕಕ್ಕ ಅದ್ಯಾಕ ಹಂಗ ಮತ್ ಓಡಾಡತೈತಿ ನಿಂದ್ರ ಅಂತ ಹೇಳದ್ ಕೊಂಟ ಅದ ಕಾಲ್ದಾವು ಓಡಾಡತೈತಿ ಅಲ್ಲಪ್ಪ ಹಿಂಗ್ ಮಾಡಕತ್ರ ಹೆಂಗದ ಹಿಂಗ್ ಮಾಡಕತ್ರ ಅಂದ್ರೆ ನಾವು ಅಂಜಾತೈತಿ ಪಾಪದ ಬಾಳ ಮಂದಿ ಅಲ್ಲ ಶಾನೆ ಐತ್ ನೋಡ್ರಿ ಅದೊಂದ್ ನೋಡ್ರಿ ಅದನ್ನ ತೋತಿರಿ ಅದ್ ಬಾಳ ಮಂದಿ ಇರೋಣ ಅಂಜಾತೈತಿ ಹೌದನ ಹಾ ತಗೊಂಡ ನಡೆದ್ಬೇಡ ಮತ್ತಿನ ಅದು ಇಲ್ದ ಇಲ್ಲಿ ನೋಡ್ಲಿ ಏನು ಇಲ್ದ ಹೊಕ್ಕಿರಿ ಮುತ್ತು ಬಾಯ್ಲೆ ಏ ಬಾಯ್ಲೆ ಮುತ್ತು ನೀನ್ ಹೇಳ್ತಿ ಸುಮ್ಮ ಕೇಳಿ ತಿಳಿವಾರೆ ಅಲ್ಲ ಮೊನ್ನೆ ಆಡ ಎಡ್ಡು ಆಡ 50 ಬೇಡಿಗ್ಯಾರ ಅದನ್ನ ಹೇಳ್ತೀನಿ ನಾ ಕರ್ಕೊಂಡು ಸುಮ್ಮ ಇಲ್ಲೊಳ್ಳಿ ನೀವು ಮನ್ಯಾನ ಅವ್ರ ಅಂತೇಳಿ ನಿಮಗ್ ಚಲೋ ಮಾಡಿನ್ಯಾ ಒಂದ್ ಸಾವನ್ನ ಮನ್ಯಾಗ ತೀರ್ಕೊಂಡವ್ರ ಗತಿ ಅತ್ತ ಅಳ್ತಾಳಿಕೆ ಹೆಣ್ಮಗಳ ಕಾಕ ಕಾಕ ಅನ್ಬೇಡ ಅಣ್ಣ ಇದಿರ್ಲಿಲ್ರಿ ಹಾ ಎಡ್ಡು ನಿಮ್ಮ ನಾವು ಓದ್ ಬಿಡ್ರಿ ನೀವು ಏ ಬಿಚ್ ಕೊಡಪ್ಪ ಆಡ್ಕೊಳ ಹಾ ಬಿಚ್ ಕೊಡ್ರಿ ನೀ ಇನ್ನೇನ್ ಟೆನ್ಷನ್ ತಗೋಕ್ ಹೋಗ್ಬೇಡ ಮಕ್ತುಮ್ ದಲಾಲ್ ಅಂದ್ರೆ ನಿನಗ್ ಗೊತ್ತೈತೆ ಹಾ ಆಕಿನ ಹೆಂಗ ಅವ್ರು ಹಳ್ಳಿ ಬರ್ತಾರಲ್ಲ ಹಂಗ ಲಾಭ ಮಾಡಕ ಬಂದಿರ್ತಾರ ನೀ ಟೆನ್ಷನ್ ತಗೋಬೇಡ ಬಿಚ್ ಕೊಡ್ನಿ ಅಯ್ಯೋ ನಾನ್ ನೋಡಿ ಹೆಂಗ್ ಮಾಡಿದ್ ನನ್ ಪರಿಸ್ಥಿತಿ ನೋಡ್ತಮ್ಮ ನೀನ್ ಪೇರೆಂಟ್ಸ್ 50,000 ಕಳ್ಕೊಂಡ ನನ್ ಪರಿಸ್ಥಿತಿ ನೋಡ್ರಿ ಇಲ್ಲಿ ಏ ನಿಮ್ಗೆ ಆಡಾನ ಕೊಡಂಗಿಲ್ಲ ಹಿಂಗ ಅಳಕತ್ರ ಮತ್ ಇಲ್ರಿ ಅಣ್ಣಾರ ತಗೊಂಡ್ ಹೋಗ್ರಿ ಹಾ ಮತ್ತ ಉಚ್ಕೋರ ಹೋಗು ನಡಿ ಆಯ್ತಲ್ಲ ಏನು ಬಿಚ್ಚು ಇದಿಲ್ಲ ಒಳ್ಳೆ ಅಲ್ಲಿ ಚಾ ಕುಡ್ದು ಬರೋಗ್ರಿ ಬಿಚ್ ಕೊಡ್ತಾರ ನಿಮ್ಗೆ ಚಲೋ ಎಲ್ಲಿ ಪಿಸರ್ ಹಿಡಿಸಿ ಮಗ ನೋಡಿವ ಎಲ್ಲಿ ಪಿಸರ್ ಹಿಡಿಸಿ ಮಗ ಬುದ್ಧಿ ಅಲ್ಪ ಅದಕ್ಕ ಇದೇನ ತಾರ್ಗಾಮಿನ ಅಂತದ ಅವಾಗಿಂದ ಕಾಡತಾನ ಹಡಿಸಿ ಮಗ ಫಸ್ಟ್ನೇ ಭಾಗದಾಗ ಕಾಡಿದೆ 2ನೇ ಭಾಗದಾಗ ಕಾಡತಾನ ಕೊಡ್ರ ಇಂಥ ಬೇಲ್ ಸಿಗ್ಬೇಕು ಹೋಗ್ರಿ ನಿಮ್ಗ ನೋಡು ಒಂದ್ ತಂದಿರಿ 2 ಕೊಟ್ಟು ನಾವು ಚಲೋ ಹಾ ಮತ್ತ ಕಾಕ ಅನ್ಬೇಡ ನಾನು ಓಕೆ ಅಂಕಲ್ ಬಾಯ್ ಹಾ ನಾವು ಆಡು ಕಾಯೋರು ಎಮ್ಮಿ ಕೊಟ್ಟಾಡು ಅಯ್ಯೋರು ಯವ್ವ ಬಾರ ಯವ್ವ ಹೋಗಿ ಬರ್ತೀರಿ ನೀನ್ ಸತ್ರು ಬರಂಗಿಲ್ಲಪ್ಪ ಏ ಇಲ್ಲ ಬರ್ಬೇಡ್ರಿ ಹೋಗ್ರಿ ಅತ್ತ ಹೋಗ್ರಿ ಬಾಯ್ ಮಾಮ ಏ ಹೊಡಿಯಾಕ ಹೊಡ್ಕೊಂಡು ನಿಮ್ಗೆ ಏನ್ ಹೇಳಿನ ನಾನು ಇಲ್ಲೊಳ್ಳೆ ನಾನು ವಿರುದ್ಧ ಹಾಕೊಂಡ್ರಂದ್ರ ಅವ್ರು ಲುಕ್ಸಾನ್ ಮಾಡ್ಕೊಕ ಬಂದಿರ್ತಾರ ತಿಳ್ಕೋದ ಮತ್ ತಲೆ ಅಂದ್ರೇನೆ ನೀನು 20,000 ಆಡ 50,000 ನಿನ್ನ ಎಮ್ಮಿ ಹೊಳೆ ಬತ್ತ ಅಂದ್ರ 10,000 ನೀ ತಲಾಲಿ ಕೊಟ್ಟಿದ್ದೆ 40 ಎಮ್ಮಿ ಹೊಳೆ ಬತ್ತ ತಿಳ್ಕೊ 20 ಲಾಭ ಆತ 10 ನನಗ ನಿನಗ ಮುಗಿದ್ ಹೋತ ಕೆಲಸ ಬಾ ಹೋಗನ್ ಮನಿಗೆ ಛೇ ಹೊಡ್ಕೊಂಬಾರ ಬಡ ಹೊಡ್ಕೊಂಬಾ ಬರಾಕತ್ತಿ ನಡಿ ಹುಚ್ಚಿ ಒಂದ್ ಎಮ್ಮಿ ಕೊಟ್ಟ 2 ಆಡ ಒಯ್ಯಾಕತ್ತು 6 ತಿಂಗಳಿಗೆ 2 ಮರಿ ಹಾಕಿರು 1 ವರ್ಷಕ್ಕ 8 ಮರಿ ಹಾಕಾವ
ಹತ್ತು ಸಾವಿರ ಬಾರ್ ಸಾಕ್ ನಂದ್ ಅವ್ನ ರೊಕ್ಕ ಎಲ್ಲ ಮುಟ್ರ ಸಾಕ್ ಅಲ್ಲ ಹತ್ತು ಸಾವಿರ ಮಾರು 80,000 ರೂಪಾಯಿ ಆಕೈತಿ ಒಂದ್ ವರ್ಷದಾಗ ಗೊಡ್ಡ ಎಮ್ಮಿ ತಗೊಂಡ್ ಏನ್ ಮಾಡ್ತೀವಿ ಬರ ನೀನು ಹುಚ್ಚಿ ಬಾ ಏ ಯಾಕ ಎಲ್ಲಿ ತಮ್ಮ ಹೊಡಿಬೇಡ ನಂಗೆ ನಡಿಲ್ಲ. ಮೊದ್ಲೇ ಈಗ ನಡಿ, ಲಾಸ್ ನಡಿ. ಆಗಿ ನಾನು ಬಾ 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 ಮನಿಗ್ ಹೋಗು ನೀನ್ ಬಾ ಹೋಗುನ ಬಾ ಇಲ್ಲೇ ಇರ್ತೀಯ ನಿಮ್ ಮನ್ಯಾಗ ನಡಿ ಹೋಗುನ್